ಕೊನೆಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರನ್ನು ಕಾಂಗ್ರೆಸ್ ಕಣಕ್ಕೆ ಇಳಿಸಿದೆ. ಭಾರಿ ಒಂದು ಈ ಬಾರಿ ಇಡೀ ಕ್ಷೇತ್ರ ಅಥವಾ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದ್ದು ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅಥವಾ ಯಾರು ಟಿಕೆಟ್ ಪಡಿತಾರೆ, ಇಂಥವ್ರಿಗೆ ಕೊಡ್ತಾರಾ ಕೊಡೋದಿಲ್ವಾ ಅನ್ನೋ ಬಗ್ಗೆಲ್ಲ ಚರ್ಚೆ ನಡೀತಾ ಇರುವ ಸಂದರ್ಭದಲ್ಲೇ ಭಾರಿ ದೊಡ್ಡ ಸಂಚಲನ ಮೂಡಿಸಿದವರು DCC ಬ್ಯಾಂಕಿನ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರು. ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೇನಂತ ಹೇಳಿ ಅಷ್ಟರಲ್ಲೇ ಪಕ್ಷದ ಚುನಾವಣಾ ಕಚೇರಿಯನ್ನು ತೆರೆದದ್ದು ಮಾತ್ರವಲ್ಲದೆ ಎಲ್ಲ ತಾಲೂಕುಗಳಲ್ಲಿ, ಉಭಯ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಚುನಾವಣಾ ಪ್ರಚಾರ ಸಮಿತಿಯನ್ನು ಕೂಡ ರಚನೆ ಮಾಡಿ ಅವರು ಒಂದು ಹಂತದ ಚುನಾವಣಾ ಪ್ರಚಾರಕ್ಕೆ ಇಳಿದೇ ಬಿಟ್ಟರು ಅನ್ನುವಷ್ಟರ ಮಟ್ಟಿಗೆ ಅವ್ರನ್ನ ಟ್ರೆಂಡ್ ಕ್ರಿಯೇಟ್ ಮಾಡಿದರು. ಸೊ ಎಲ್ಲಿ ತನಕ ಅಂತ ಹೇಳಿದ್ರೆ ಮುಂದೆ ಟಿಕೆಟ್ ಕೂಡ ಅಂದರೆ ಕಾಂಗ್ರೆಸ್ ಇವರನ್ನು ಎಂ ರಾಜೇಂದ್ರ ಕುಮಾರ್ ಅವರನ್ನು ಮನವೊಲಿಸಿ ಅವರಿಗೆ ಟಿಕೆಟ್ ಕೊಡುತ್ತೆ ಅನ್ನುವಷ್ಟರ ಮಟ್ಟಿಗೆ ಸುದ್ದಿಗಳು ಹರಿದಾಡಿದವು. ಮಂಗಳೂರಿನಿಂದಲೇ ಸುಮಾರು 11 ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು, ಹಿರಿಯ ನಾಯಕರುಗಳು ತಮಗೆ ಟಿಕೆಟ್ ಕೊಡಿ ಅಂತ ಅರ್ಜಿ ಸಲ್ಲಿಸಿದರು. ಈ ನಡುವೆ ರಾಜೇಂದ್ರ ಕುಮಾರ್ ಅವರ ಒಂದು ನಡೆ ಅದು ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲ ಮಾಡಿತ್ತು. ಮತ್ತು ಇನ್ನೇನೋ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನುವಂಥ ಸುದ್ದಿ ಬಂದ ಬಳಿಕವಂತೂ ಕಾಂಗ್ರೆಸ್ನ ಹಿರಿಯ ಸದಸ್ಯರಿಂದ ಹಿಡಿದು ತಳಮಟ್ಟದ ಸದಸ್ಯರಿಂದ ಹಿಡಿದು ಹಿರಿಯ ನಾಯಕರ ತನಕ ಕೂಡ ಜಾಗೃತರಾಗಿಬಿಟ್ರು. ಎಚ್ಚರಿಕೆಯ ನಡೆ ಇಡಬೇಕಾಗಿದೆ ಅಂತ. ಅಂದರೆ ರಾಜೇಂದ್ರ ಕುಮಾರ್ ಅವರು ಪ್ರಭಾವಿಗಳು ಮತ್ತು ಜನಬೆಂಬಲ ಇರುವವರು ಮತ್ತು 2 ಜಿಲ್ಲೆಗಳಲ್ಲಿ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಸಹಕಾರಿ ಸಂಘಗಳ ನಡುವೆ ಅವರಿಗೊಂದು ಗೌರವದ ಸ್ಥಾನ ಇದೆ ಮತ್ತು ಪ್ರಭಾವ ಇದೆ. ಸೊ ಹಾಗಾಗಿ ಅವರು ಟಿಕೆಟ್ ಪಡೆದುಕೊಳ್ಳುವಂಥ ವಿಚಾರ ಅದು ಒಂದು ಕಡೆ ಇತ್ತು, ಮತ್ತು ಅವರು ಗೆಲ್ಲುವಂಥ ವಿಚಾರ ಅದು ಒಂದು ಕಡೆ ಇತ್ತು. ಮತ್ತು ಈ ನಡುವೆ ಕಾಂಗ್ರೆಸ್ನಿಂದಲೇ ಅರ್ಜಿ ಹಾಕಿ ಕಾದುಕೊಳ್ಳುತ್ತಿದ್ದ 11 ಮಂದಿ ಇದ್ದರು. ಸೊ ಕಾಂಗ್ರೆಸ್ನಲ್ಲಿ ಒಂದು ಬಣ, ಮುಖ್ಯವಾಗಿ ಉಡುಪಿ ಜಿಲ್ಲೆಯ ನಾಯಕರುಗಳೆಲ್ಲ ಹೋಗಿ ಕಾಂಗ್ರೆಸ್ ರಾಜ್ಯ ಹೈಕಮಾಂಡ್ ಜೊತೆಗೆ ಕುಳಿತುಕೊಂಡು ಮಾತಾಡಿ ರಾಜೇಂದ್ರ ಕುಮಾರ್ ಅವರನ್ನು ಕೂಡ ಕರೆಸಿ ಕೂತ್ಕೊಂಡು ಮಾತಾಡಿಸಿ ರಾಜೇಂದ್ರ ಕುಮಾರ್ ಅವರಿಗೆ ಟಿಕೆಟ್ ಕೊಡಿಸಿ ಅನ್ನುವ ತನಕದ ಮಾತುಕತೆಗಳು ನಡೆದು ಇತ್ತು. ಆದರೆ ಆ ಮಾತುಕತೆಗಿಂತ ಪೂರ್ವಭಾವಿಯಾಗಿಯೇ ರಾಜೇಂದ್ರ ಕುಮಾರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನುವಂಥ ಸುದ್ದಿ ಅದು ವ್ಯಾಪಕವಾಗಿ ಕಾಂಗ್ರೆಸ್ ವಲಯದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿತ್ತು. ಇಲ್ಲಿ ಪಕ್ಷಕ್ಕಾಗಿ ದುಡಿತಾ ಇರುವ, ಪಕ್ಷದ ಸಂಘಟನೆಯನ್ನು ದಶಕಗಳಿಂದ ಮಾಡ್ತಾ ಇರುವ ನಾಯಕರುಗಳಿದ್ದಾರೆ. ತಳಮಟ್ಟದಿಂದ ಪಕ್ಷಕ್ಕಾಗಿ ದುಡಿತಾ ಇರುವಂಥ ಕಾರ್ಯಕರ್ತರಿದ್ದಾರೆ, ನಾಯಕರಿದ್ದಾರೆ. ಸೊ ಅವರು ಇಲ್ಲಿ ಅರ್ಜಿ ಹಾಕಿ ಕಾದು ಕುಳಿತಿದ್ದರೆ ನೀವು ಇನ್ನಾರನ್ನೋ ಯಾವುದೋ ಪ್ರಭಾವಕ್ಕೆ ಒಳಗಾಗಿ ನೀವು ಅಭ್ಯರ್ಥಿಯನ್ನಾಗಿ ಮಾಡಲಿಕ್ಕೆ ಹೊರಡುತ್ತೀರೋ ಅನ್ನುವಂಥ ವಿಚಾರವನ್ನು ನೇರವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ನ ನಾಯಕರು ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ. ಸೊ ಇದು ಕಾಂಗ್ರೆಸ್ ನಾಯಕರಲ್ಲಿ ಕೂಡ ನಾವು ನಮ್ಮ ಕಾರ್ಯಕರ್ತರನ್ನು ಬಿಟ್ಟು ಹಾಕುವಾಗೆ ಇಲ್ಲ ಅನ್ನುವಂಥದ್ದನ್ನು ಅವರಿಗೆ ಕೂಡ ಅದನ್ನು ಎಂದು ಸಮರ್ಥನೆ ಮಾಡಿಕೊಳ್ಳಬೇಕಾದಂಥ ಪರಿಸ್ಥಿತಿ ಉಂಟಾಯಿತು. ಅಂದರೆ ಅಂತಿಮವಾಗಿ ಕಾರ್ಯಕರ್ತರು ಮಾತನಾಡಿದರು, ನಾಯಕರುಗಳು ಮಾತನಾಡಿದರು. ಸೊ ಸಾಮಾನ್ಯವಾಗಿ ಪಕ್ಷವನ್ನು ಕಟ್ಟುವ ದಿಸೆಯಲ್ಲಿ ಅಥವಾ ಮುಂದಿನ ಚುನಾವಣೆಗೆ ತಯಾರಾಗುವ ದಿಸೆಯಲ್ಲಿ ರಾಜ್ಯ ಕಾಂಗ್ರೆಸ್ KPCC ಅವರ ಟೋಟಲ್ ತಂಡ ರಾಜ್ಯವ್ಯಾಪಿಯಾಗಿ ಈಗ ಪ್ರವಾಸ ಮಾಡ್ತಾ ಉಂಟು ಅಥವಾ ಸಭೆ ಸಮಾವೇಶಗಳನ್ನು ನಡೆಸ್ತಾ ಉಂಟು. ಅಲ್ಲೆಲ್ಲ ಅವರು ಹೇಳಿಕೊಂಡಂಥ ಬರುವಂಥ ಮಾತುಗಳೇನು, ನಾವು ತಳಮಟ್ಟದ ಕಾರ್ಯಕರ್ತರನ್ನು ಅಥವಾ ಪಕ್ಷಕ್ಕಾಗಿ ದುಡಿದಂಥ ಕಾರ್ಯಕರ್ತರನ್ನು ನಾವು ಗುರುತಿಸ್ತೇವೆ, ಅವರಿಗೆ ಸ್ಥಾನಮಾನಗಳನ್ನು ಕೊಡುತ್ತೇವೆ ಅಂತ. ಸೊ ಇಂಥದನ್ನು ಹೇಳಿಕೊಂಡು ಬರ್ತಾ ಇರುವ ನಾಯಕರಿಗೆ ಮೊನ್ನೆಯ ಘಟನೆ ಭಾರಿ ಮುಜುಗರ ಕೂಡ ತಂದುಕೊಟ್ಟಿತ್ತು. ಅಂದರೆ ಪಕ್ಷದ ಕಾರ್ಯಕರ್ತರು ನಾಯಕರುಗಳನ್ನು ಹೊರತಾಗಿ ಬೇರೆ ಪ್ರಭಾವಿ ನಾಯಕರುಗಳನ್ನು ನೀವು ಆಯ್ಕೆ ಮಾಡ್ತೀರಿ ಅನ್ನುವಂಥ ಪ್ರಶ್ನೆ ಇದೆ ಅಲ್ವಾ, ಅದು ಭಾರಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿತ್ತು. ಮತ್ತು ನಾಯಕರುಗಳು ಕಾರ್ಯಕರ್ತರ ಮಾತಿಗೆ ಬೆಲೆ ಕೊಡಬೇಕಾಯಿತು. ಸೊ ಈ ಹಂತದಲ್ಲಿ ಕಾಂಗ್ರೆಸ್ ನಾಯಕರುಗಳು ರಾಜೇಂದ್ರ ಕುಮಾರ್ ಅವರನ್ನು ಮನವೊಲಿಸಿ ನೀವು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವುದು ಬೇಡ
ಅನ್ನುವಂಥ ಮಾತುಕತೆ ನಡೆದಿದೆ ಅನ್ನುವಂಥದ್ದು ಒಂದು ವಿಚಾರ. ಏನೆಯೋ ಒಟ್ಟು ಏನು ರಾಜೇಂದ್ರ ಕುಮಾರ್ ಅವರ ನಡೆ ಅದು ಕಾಂಗ್ರೆಸ್ಸಿನಲ್ಲಿ ಕೂಡ ಒಂದು ಸಂಚಲನ ಮೂಡಿಸಿದ್ದು ಮತ್ತು ಕಾಂಗ್ರೆಸ್ಸಿನವರಿಗೆ ಅದೊಂದು ಒಂಥರ ಬೆನಿಫಿಟ್ ಅಂತ ಹೇಳಬಹುದು. ಎಸ್, ಅಂತಿಮವಾಗಿ ಇನ್ನು ಅರ್ಜಿ ಹಾಕಿದ್ದಂತಲೇ ಒಂದಷ್ಟು ನಾಯಕರುಗಳು ಇದ್ದರು. ಅವರಲ್ಲಿ ಕೂಡ ಪ್ರಭಾವಿ ನಾಯಕರುಗಳು ಇದ್ದರು. ಮಂಜುನಾಥ್ ಭಂಡಾರಿ ಅವರು ಅಥವಾ ಉಡುಪಿಯಿಂದ ಭುಜಂಗ ಶೆಟ್ಟಿ ಅವರು. ಅಂತಿಮವಾಗಿ ಭುಜಂಗ ಶೆಟ್ಟಿ ಮತ್ತು ಮಂಜುನಾಥ ಭಂಡಾರಿಯವರ ನಡುವೆನೇ ಆ ಜಿದ್ದಾಜಿದ್ದಿಯ ಪೈಪೋಟಿ ಅಂತ ಹೇಳಬಹುದು. ಅಲ್ಲಿ ತನಕ ಏನು ಪೈಪೋಟಿ ಇತ್ತು. ಅಂತಿಮವಾಗಿ ಮಂಜುನಾಥ ಭಂಡಾರಿ ಅವರಿಗೆ ಪಕ್ಷ ಟಿಕೆಟ್ ನೀಡಿದೆ. ಕಳೆದ ಬಾರಿ 2014ರ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದರು ಮಂಜುನಾಥ ಭಂಡಾರಿ ಅವರು. ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದರು. ಸಂದರ್ಭದಲ್ಲಿ ಅಲ್ಲಿ JDSನಿಂದ ಕೂಡ ಶಿವರಾಜ್ ಕುಮಾರ್ ಅವರ ಪತ್ನಿ ಸ್ಪರ್ಧೆ ಮಾಡಿದ್ದರು. ಸೊ ಹಾಗಾಗಿ ಅಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು. ಸೊ ಇಡೀ ರಾಜ್ಯದ ಗಮನ ಸೆಳೆದಂಥ ಚುನಾವಣೆ ಆಗಿತ್ತು. ಯಾಕಂತೇಳಿದ್ರೆ ಒಂದು ಮಾಜಿ ಮುಖ್ಯಮಂತ್ರಿ ಒಂದು ಕಡೆ ಸ್ಪರ್ಧೆ, ಮತ್ತೊಂದು ಕಡೆ ರಾಜ್ಕುಮಾರ್ ಫ್ಯಾಮಿಲಿಯ ಒಬ್ಬರು ಸ್ಪರ್ಧೆ, ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಮಂಜುನಾಥ್ ಭಂಡಾರಿ ಅವರ ಸ್ಪರ್ಧೆ. ಆ ಚುನಾವಣೆಯಲ್ಲಿ ಭಂಡಾರಿ ಅವರು ಸೋತಿದ್ದರು. ಆದರೆ ಕಾಂಗ್ರೆಸ್ ವಲಯದಲ್ಲಿ, ಅದು ರಾಜ್ಯ ಇರ್ಬೋದು, ರಾಷ್ಟ್ರ ಇರಬಹುದು, ಕಾಂಗ್ರೆಸ್ ವಲಯದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿ ಇರುವವರು ಮಂಜುನಾಥ ಭಂಡಾರಿ. ಸೊ ಅವರಿಗೆ ಕಳೆದ ಬಾರಿಯ ಟಿಕೆಟ್ ಶಿವಮೊಗ್ಗದಲ್ಲಿ ಅವರು ಏನು ಪಡೀಲಿಕ್ಕೆ ಕೂಡ ಅದೇ ಕಾರಣವಾಗಿತ್ತು. ಅವರ ಏನು ಇನ್ಫ್ಲೂಯೆನ್ಸ್, ಪಕ್ಷದ ಅಲ್ಲಿರುವಂಥ ಪ್ರಭಾವ, ಮತ್ತು ಇವತ್ತು ಅವರಿಗೆ ವಿಧಾನ ಪರಿಷತ್ ಚುನಾವಣೆಗೆ ಪ್ರವೇಶ ಮಾಡಲಿಕ್ಕೆ ಸಿಕ್ಕಿದಂಥ ಟಿಕೆಟ್ ಕೂಡ ಅವರ ಈ ಅವರ ಈ ಒಂದು ಇನ್ಫ್ಲೂಯೆನ್ಸ್ ಇಂದಲೇ ಅವರಿಗೆ ಈ ಒಂದು ಟಿಕೆಟ್ ಸಿಕ್ಕಿದೆ. ಮತ್ತು ಪಕ್ಷಕ್ಕಾಗಿ ಸಂಘಟನೆ ದುಡಿದಂಥ ಅನುಭವ ಅವರಲ್ಲಿ ಸುದೀರ್ಘ ಸುಮಾರು 4 ದಶಕಗಳಿಂದ ವಿದ್ಯಾರ್ಥಿ ದೆಸೆಯಿಂದ NSUI ಯೂತ್ ಕಾಂಗ್ರೆಸ್ ಆದಿಯಾಗಿ ಅವರು ಕಾಂಗ್ರೆಸ್ನಲ್ಲಿ ಪದಾಧಿಕಾರಿಯಾಗಿ ನಡೆದುಕೊಂಡು ಬಂದವರು. ಸುದೀರ್ಘವಾದಂಥ ಒಂದು ರಾಜಕೀಯ ಅನುಭವ ಮತ್ತು ರಾಜಕೀಯ ನಿಷ್ಠೆ. ಗಮನಿಸಬೇಕಾದ ವಿಚಾರ ರಾಜಕೀಯ ನಿಷ್ಠೆ. ಬಂಟ್ವಾಳ ತಾಲೂಕಿನ ತೆಂಕಬೆಳ್ಳೂರು ಗ್ರಾಮದ ಕಮ್ಮಾಜೆಯ ಬಂಟ ಕೃಷಿ ಮನೆತನದವರು ಮಂಜುನಾಥ ಭಂಡಾರಿ ಅವರು. ಮತ್ತು ವಿಶೇಷ ಅಂತ ಹೇಳಿದರೆ ಪಂಚಾಯತ್ ರಾಜಿನಲ್ಲಿ MPhil ಮತ್ತು PhD ಮಾಡಿರುತ್ತಾರೆ ಮಂಜುನಾಥ ಭಂಡಾರಿ ಅವರು. ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರು ಕೂಡ ಹೌದು. ತೆಂಕಬೆಳ್ಳೂರು ಬೆಂಜನಪದವು ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದಿರುವವರು. ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪೂರೈಸಿದ್ದಾರೆ. ರಾಜಕೀಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಕಾಂಗ್ರೆಸ್ನ ಅಂದರೆ NSUI ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ, ಆಮೇಲೆ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ, KPCC ಉಪಾಧ್ಯಕ್ಷರಾಗಿ, AICC ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. 2014ರಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಕೂಡ ಮಾಡಿದ್ದರು. ತುಂಬ ಈಗ ಇಲ್ಲಿ ನಾವು ಗಮನಿಸಬೇಕಾದದ್ದು, ಎಲ್ಲ ಭಾಷಣ ಮಾಡುವಾಗ ಎಲ್ಲರಿಗೂ ಹೇಳ್ತಾರೆ, ಶಿಕ್ಷಣ ಸಂಸ್ಥೆಯವರು, ವಿದ್ಯಾರ್ಥಿಗಳು, ಸಮಾಜ ಸುಧಾರಕರು, ಮಠಾಧೀಶರುಗಳು ಎಲ್ಲರೂ ಕೂಡ ರಾಜಕೀಯಕ್ಕೆ ವಿದ್ಯಾವಂತರು ಬರಬೇಕು, ರಾಜಕೀಯಕ್ಕೆ ಉನ್ನತ ವಿದ್ಯಾಭ್ಯಾಸ ಪಡೆದಿರುವವರು ಬರಬೇಕು, ರಾಜಕೀಯಕ್ಕೆ ತುಂಬ ಸುಶಿಕ್ಷಿತರು ಬರಬೇಕು ಅಂತ. ಇವತ್ತು ನೀವು ಕ್ಯಾಂಡಿಡೇಟ್ಗಳನ್ನು ಕಂಪೇರ್ ಮಾಡಿ ನೋಡಿದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಾಗ 25 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಉಂಟು. ವಿಧಾನ ಪರಿಷತ್ತಿನ ಚುನಾವಣೆ ಎಲ್ಲ ಪಕ್ಷಗಳ ಎಲ್ಲ ಕ್ಯಾಂಡಿಡೇಟ್ಗಳ ಪೈಕಿ ನೀವು ಅಳತೆ ಮಾಡಿ ನೋಡೋದೇ ಆದರೆ ಅದು ಮಂಜುನಾಥ ಭಂಡಾರಿಯವರ ರ್ಯಾಂಕ್ ಅಥವಾ ಅವರ ವಿದ್ಯಾಭ್ಯಾಸದ ಎಜುಕೇಷನಲ್ ಕ್ವಾಲಿಫಿಕೇಷನ್ ಎರಡೂ ಒಂದು ಕಡೆ ಮಾಸ್ಟರ್ ಡಿಗ್ರಿ, ಇಂಜಿನಿಯರಿಂಗ್ ಪದವಿ, ಆಮೇಲೆ ಡಾಕ್ಟರೇಟ್, PhD ಇಷ್ಟೆಲ್ಲ ಅವರು ಸ್ವಯಂ ಅಧ್ಯಯನದ ಮೂಲಕ ಪಡೆದು ಬಂದವರು ಅನ್ನುವಂಥದ್ದು. ಮತ್ತು ಇನ್ನೊಂದು ಕಡೆ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರುವವರು. ಶಿಕ್ಷಣದ ಬಗ್ಗೆ ಅಪಾರವಾದಂಥ ಅಭಿಮಾನ, ಜೊತೆಗೆ ಆಳವಾದಂಥ ಅಧ್ಯಯನ ಮತ್ತು ನಾಲೆಜ್ ಇರುವಂಥವ್ರು. ಶಿಕ್ಷಣ ಕ್ಷೇತ್ರದ ಬಗ್ಗೆ ಅಪಾರವಾದ ಅನುಭವ ಮತ್ತು ಜ್ಞಾನ ಇರುವಂಥವರು. ಸೊ UPA ಸರ್ಕಾರ ಇರುವ ಸಂದರ್ಭದಲ್ಲಿ ಕೂಡ ಅವತ್ತಿನ HRD ಮಿನಿಸ್ಟರ್ ಪೃಥ್ವಿರಾಜ್
ಅವರ ಜೊತೆಗೆ ಒಂದು ಬಾರಿ ನಿಕಟ ಸಂಪರ್ಕ ಇತ್ತು. ಅವತ್ತು ಕೂಡ ಅವರು ಏನು ಮಂಗಳೂರು ಅಥವಾ ಕರಾವಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲೆಲ್ಲ ಮಂಜುನಾಥ ಭಂಡಾರಿ ಅವರು ಅವರಿಗೆ ಕಾಲೇಜುಗಳಿಗೆ, ಯೂನಿವರ್ಸಿಟಿಗಳಿಗೆ ಅವರನ್ನು ಭೇಟಿ ಮಾಡಿಸುವಂಥದ್ದು ಅಥವಾ ಶಿಕ್ಷಕರ ಜೊತೆಗೆ ಸಮಾಲೋಚನಾ ಕಾರ್ಯಗಳನ್ನು ನಡೆಸುವಂಥದ್ದನ್ನೆಲ್ಲ ನಡೆಸ್ತಾ ಇದ್ರು. ಅಂದರೆ ಮಂಜುನಾಥ ಭಂಡಾರಿಯವರು ಅತ್ಯಂತ ಅರ್ಹ ವ್ಯಕ್ತಿ, ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಲಿಕ್ಕೆ ಅತ್ಯಂತ ಅರ್ಹ ವ್ಯಕ್ತಿ. ನಾವು ಒಬ್ಬ ವ್ಯಕ್ತಿಯ ಕ್ವಾಲಿಫಿಕೇಷನ್ ಆತನಿಗಿರುವ ಅನುಭವ, ಆತನಿಗಿರುವ ಜ್ಞಾನ, ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಮಂಜುನಾಥ ಭಂಡಾರಿ ಅತ್ಯಂತ ಅರ್ಹವಾದ ವ್ಯಕ್ತಿ. ಪಕ್ಷ ಆ ಪಕ್ಷ ಈ ಪಕ್ಷ ಅದೆಲ್ಲವನ್ನು ನೀವು ಬಿಟ್ಟು ಒಬ್ಬ ಅಭ್ಯರ್ಥಿಯ ಯೋಗ್ಯತೆಯನ್ನು ನೀವು ಕನ್ಸಿಡರ್ ಮಾಡೋದಾದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಈ ಬಾರಿಯ 25 ಕ್ಷೇತ್ರಗಳ ಚುನಾವಣೆ ನಡೀತಾ ಉಂಟು ವಿಧಾನ ಪರಿಷತ್ತದು. ಅಷ್ಟೂ ಅಭ್ಯರ್ಥಿಗಳ ಪೈಕಿ ಒಂದು ತೂಕ ಜಾಸ್ತಿ ಇದ್ದರೆ ಅದು ಡಾಕ್ಟರ್ ಮಂಜುನಾಥ ಭಂಡಾರಿ ಅವರಿಗೆ. ಒಂದು ಕಡೆ ಇಂಜಿನಿಯರಿಂಗ್ ಪದವೀಧರರು, ಒಂದು ಕಡೆ PhD ಮಾಡಿದವರು, ಒಂದು ಕಡೆ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರು. ಸೊ ನೀವು ವಿಧಾನ ಪರಿಷತ್ತು ಚಿಂತಕರ ಚಾವಡಿ ಅಂತ ಹೇಳ್ತೀರಿ. ವಿಧಾನ ಪರಿಷತ್ತನ್ನು ಮೇಲ್ಮನೆ. ಯಾವತ್ತು ಯಾವುದೇ ವಿಚಾರಗಳು ತುಂಬ ಗಹನವಾಗಿ ಚರ್ಚೆಗೆ ಬರುವಂಥದ್ದು ವಿಧಾನ ಪರಿಷತ್ತಿನಲ್ಲಿ. ತುಂಬ ಸ್ಕಾಲರ್ಗಳು ಅಲ್ಲಿ ಇರ್ತಾರೆ. ಮೊದಲು ಎಲ್ಲ ಇರ್ತಾ ಇದ್ದರು. ನಾವು ಅನೇಕ ಮಂದಿಯನ್ನು ನೋಡಿದ್ದೇವೆ ವಿಧಾನ ಪರಿಷತ್ತಿನಲ್ಲಿ. ಅನುಭವಿಗಳು, ಮೇಧಾವಿಗಳು, ತಜ್ಞರು ಈ ಒಂದು ವಿಧಾನ ಪರಿಷತ್ತಿನಲ್ಲಿ ಪ್ರತಿನಿಧಿಸಿದ್ದಾರೆ. ಅಂಥ ವಿಧಾನ ಪರಿಷತ್ತಿಗೆ ಮಂಜುನಾಥ ಭಂಡಾರಿ ಅಂತವರ ಪ್ರವೇಶ ಅದು ಖಂಡಿತ ಕೂಡ ಒಂದಷ್ಟು ಪರಿಣಾಮಕಾರಿಯಾಗಿರುತ್ತೆ. ಅಂದರೆ ಅಲ್ಲಿ ನಡೆಯುವಂಥ ಚರ್ಚೆಗಳಿರ್ಬೋದು, ವಿಚಾರಗಳಿರ್ಬೋದು, ಪಾಲಿಸಿ ಮೇಕಿಂಗ್ ವಿಚಾರಕ್ಕೆ ಬಂದಾಗ ಕೂಡ, ಶಿಕ್ಷಣದಂಥ ವಿಚಾರಕ್ಕೆ ಬಂದಾಗ ಮಂಜುನಾಥ ಭಂಡಾರಿಯವರು ತುಂಬ ಪ್ರಯೋಜನಕಾರಿ ನಾಡಿಗೆ ಆಗಬಹುದು. ಜೊತೆಗೆ ಇವಾಗ ನೀವು ಇಲ್ಲಿ ಈ ಒಂದು ಕ್ಷೇತ್ರ ಸ್ಥಳೀಯ ಜನಪ್ರತಿನಿಧಿಗಳು ಆಯ್ಕೆ ಮಾಡಬೇಕಾದ ಮತದಾರರಾಗಿರುವಂಥ ಕ್ಷೇತ್ರ. ಗ್ರಾಮ ಪಂಚಾಯತ್ ಸದಸ್ಯರು, ನಗರಸಭೆ, ಪಟ್ಟಣಸಭೆ, ಪುರಸಭೆ, ಮಹಾನಗರ ಪಾಲಿಕೆ ಸದಸ್ಯರುಗಳು ವೋಟಿಂಗ್ ಮಾಡುವಂಥ ಕ್ಷೇತ್ರ ಇದು. ಸೊ ಪಂಚಾಯತ್ ರಾಜ್ ಬಗ್ಗೆ ಕೂಡ MPhil ಮತ್ತು PhD ಮಾಡಿರುವಂಥ ಒಬ್ಬ ಅನುಭವಿ. ತಳಮಟ್ಟದ ನಮ್ಮ ಆಡಳಿತ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅನ್ನೋ ಬಗ್ಗೆ ಅಪಾರವಾದಂಥ ಅನುಭವ ಕೂಡ ಮಂಜುನಾಥ ಭಂಡಾರಿಯವರಿಗೆ ಇರುವಂಥದ್ದು. ನೀವು ಗಮನಿಸಬೇಕಾದ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ನೀವು BJPಯಿಂದ ಕ್ಯಾಂಡಿಡೇಟ್ ಆಗಿರುವಂಥ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿಯವರು ಕಳೆದ ಬಾರಿ ಕೂಡ ಇದೇ ಕ್ಷೇತ್ರದಲ್ಲಿ ಅವರು ಗೆದ್ದವರು ಸ್ಥಳೀಯ ಜನಪ್ರತಿನಿಧಿಗಳ ಅವರನ್ನು ಆಯ್ಕೆ ಮಾಡಿ ಗೆಲ್ಲಿಸಿದ್ದರು. ಅವರು ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿ ಕುಂದಾಪುರದವರು ಇಬ್ಬರು ಕೂಡ ಒಂದೇ ಊರಿನವರು ಗೆದ್ದಿದ್ದರು. ಈ ಬಾರಿ ಕುಂದಾಪುರದವರಾಗಿರುವಂಥ ಪ್ರತಾಪ್ ಚಂದ್ರ ಶೆಟ್ಟಿಯವರು ನಾನು ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಬೇರೆಯವರಿಗೆ ಇಲ್ಲಿ ಅವಕಾಶ ಕೂಡ ಆಯಿತು. ನಾನು ಯಾಕೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಉಲ್ಲೇಖ ಮಾಡಬೇಕಾಯ್ತು ಅಂತ ಹೇಳಿದರೆ, ಇದು ಕ್ಷೇತ್ರ ಅಂದರೆ ದ್ವಿಸದಸ್ಯತ್ವ ಕ್ಷೇತ್ರ. ಇದು 2 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಕ್ಷೇತ್ರ, ಉಡುಪಿ ಮತ್ತು ಮಂಗಳೂರು. ಇವತ್ತು ನೀವು ಕೋಟಾ ಶ್ರೀನಿವಾಸ ಪೂಜಾರಿಯವರನ್ನು ಗಮನಿಸಿದಾಗ ಗ್ರಾಮೀಣ ವಿಚಾರಧಾರೆಯಾಗಿ ಮತ್ತು ಪಂಚಾಯತ್ ರಾಜ್ ವಿಚಾರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಇರುವಂಥ ಅನುಭವ ಅದು ಅತ್ಯಂತ ತಳಮಟ್ಟದ್ದು ಮತ್ತು ತುಂಬ ಅಪಾರವಾದಂಥ ಜ್ಞಾನ ಮತ್ತು ಇಡೀ ಒಂದು ಮೆಕ್ಯಾನಿಸಮ್ ಅಥವಾ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನುವ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ನೋಡಿದ್ದೀರಿ ಕೂಡ. ಯಾಕಂತ ಹೇಳಿದ್ರೆ ಸ್ಥಳೀಯ ಜನಪ್ರತಿನಿಧಿಗಳ ಮೂಲಕ ಆಯ್ಕೆಯಾದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸ್ಥಳೀಯ ಪಂಚಾಯತ್ಗಳು ಅದು ಯಾವ ರೀತಿ ಅವರು ಕಾರ್ಯನಿರ್ವಹಿಸ್ತಾರೆ, ಸ್ಥಳೀಯ ಪಂಚಾಯತ್ಗಳಿಗೆ ಸಿಗುವಂಥ ಅನುದಾನಗಳೇನು, ಸ್ಥಳೀಯ ಪಂಚಾಯತ್ನ ಸದಸ್ಯರಿಗೆ ಸಿಗುವಂಥ ಗೌರವಧನ ಏನು, ಅದನ್ನು ಏರಿಸಲಿಕ್ಕೆ ಏನೆಲ್ಲ ಮಾಡಬೇಕಾಯಿತು, ಎಲ್ಲ ವಿಚಾರದ ಬಗ್ಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಅಪಾರವಾದಂಥ ಅನುಭವಗಳು ಮತ್ತು
ಆ ಒಂದು ನೆಟ್ವರ್ಕ್ ಕೂಡ ಇದೆ. ಸೊ ಹಾಗಾಗಿ ಇವತ್ತಿಗೂ ಕೂಡ ಕರ್ನಾಟಕದ ಮಟ್ಟಿಗೆ ಪಂಚಾಯತ್ ರಾಜ್ ವಿಚಾರದ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡುವವರು, ತುಂಬ ಆಳವಾಗಿ ಅಧ್ಯಯನ ಮಾಡಿದವರು ಯಾರಂತ ಕೇಳಿದರೆ ಅದು ಕೋಟಾ ಶ್ರೀನಿವಾಸ ಪೂಜಾರಿಯವರು. ಎಸ್, ಇದು ಸದಸ್ಯತ್ವದ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಇಬ್ಬರಿಗೆ ಆಯ್ಕೆ ಆಗುವಂಥ ಅವಕಾಶ ಇರುತ್ತೆ. ನೀವು ಮಂಜುನಾಥ್ ಭಂಡಾರಿ ಅವರು ಕೂಡ ಆಯ್ಕೆಯಾದ, ಎಸ್, ಇಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಆಯ್ಕೆ ಖಚಿತ. ಯಾಕಂದರೆ BJP ಅವರೊಬ್ಬರನ್ನೇ ಸ್ಪರ್ಧಿಯಾಗಿ ಕಣಕ್ಕೆ ಇಳಿಸಿದೆ. ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ ಮತ್ತು BJPಗೆ ಇರುವಂಥ ಮತಗಳ ಸಂಖ್ಯೆಯನ್ನು ಪರಿಗಣಿಸಿದಾಗ ಅವರು ಖಂಡಿತವಾಗಿ ಗೆಲ್ತಾರೆ. ವೆರಸ್ ಮಂಜುನಾಥ ಭಂಡಾರಿಯವರಿಗೆ ಏನು ಕೋಟಾ ಶ್ರೀನಿವಾಸ ಪೂಜಾರಿಯವರಿಗೆ ಇರುವಂಥ ಅನುಭವ, ಆಳವಾಗಿ ಪಂಚಾಯತ್ ರಾಜ್ ವಿಚಾರದ ಬಗ್ಗೆ ಇರುವಂಥ ಅನುಭವ ನಾನೀಗ ಹೇಳಿದಾಗೆ ಮಂಜುನಾಥ ಭಂಡಾರಿ ಕೂಡ ಇದೇ ವಿಚಾರವಾಗಿ ಅಧ್ಯಯನ ಮಾಡಿ MPhil ಮಾಡಿ PhD ಮಾಡಿದವರು. ಸೊ ಹಾಗಾಗಿ ಇಬ್ಬರು ಕೂಡ ಒಂದು ಹಂತದಲ್ಲಿ ಸಮತೂಕದ ಒಂದು ಏನು ಕಾರ್ಯಕರ್ತರಾಗ್ತಾರೆ ಅಥವಾ ಪ್ರತಿನಿಧಿಗಳಾಗ್ತಾರೆ. ಮತ್ತು ಸರಳ ಸಜ್ಜನಿಕೆಯಲ್ಲಿ ಇಬ್ಬರು ಕೂಡ ಕೋಟಾ ಶ್ರೀನಿವಾಸ ಪೂಜಾರಿಯವರು ಕೂಡ ತುಂಬ ಸರಳ ಮತ್ತು ಸಜ್ಜನಿಕೆಯ ಮನುಷ್ಯ. ಮಂಜುನಾಥ ಭಂಡಾರಿ ಕೂಡ ತುಂಬ ಸಜ್ಜನಿಕೆಯ ಮನುಷ್ಯ. ರಾಜಕೀಯದಲ್ಲಿ ನಾವು ಹೇಳ್ತೇವೆ ವಿದ್ಯಾವಂತರಿರಬೇಕು, ಸಜ್ಜನ ಮನುಷ್ಯರು ಇರಬೇಕು ಅಂತ. ಎಸ್, ಅಂಥವರು ಕಣಕ್ಕೆ ಬಂದಿದ್ದಾರೆ. ಸ್ವಲ್ಪ ಟಫ್ ಫೈಟ್ ಕಾಂಗ್ರೆಸ್ ಎದುರಿಸುವಂಥ ಪರಿಸ್ಥಿತಿ ಕೂಡ ಇರಬಹುದು. ಯಾಕಂತ ಹೇಳಿದ್ರೆ ಅತ್ತ ಕಡೆಯಿಂದ SDPI ಅವರು ಕೂಡ ನಾಮಿನೇಷನ್ ಹಾಕಿದ್ದಾರೆ. SDPI ಕೂಡ ನಾಮಿನೇಷನ್ ಈಗಾಗಲೇ ಇವತ್ತು SDPI ಇಂದ ಕೂಡ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಸೊ SDPI ಕೂಡ ಕಣಕ್ಕೆ ತನ್ನ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿರುವುದರಿಂದ ಸಾಮಾನ್ಯವಾಗಿ ನಾವು ಇಷ್ಟು ಸಮಯ ನೋಡಿಕೊಂಡು ಬಂದಾಗೆ SDPI ಯಾವತ್ತೂ ಕೂಡ ಯಾರ ಮತ ಬ್ಯಾಂಕ್ಗೆ ಕನ್ನ ಹಾಕುತ್ತೆ ಅಂತ ನೋಡಿದರೆ ಅದು ಕಾಂಗ್ರೆಸ್ನ ಮತಕ್ಕೆ ಅನ್ನುವಂಥದ್ದು ದಿಟ. ಶಫಿ ಬೆಳ್ಳಾರೆ ಅವರನ್ನು SDPI ಕಣಕ್ಕೆ ಇಳಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಕಾಂಗ್ರೆಸ್ನ ಬುಟ್ಟಿಯ ಒಂದಷ್ಟು ಮತಗಳು SDPI ಪಾಲಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಇನ್ನೊಂದು ಕಡೆ ಒಂದಷ್ಟು ಪಕ್ಷೇತರ ಸದಸ್ಯರನ್ನೆಲ್ಲ ನೆಚ್ಚಿಕೊಂಡು ಅವರನ್ನು ಒಟ್ಟು ಮಾಡಿಕೊಂಡು ತನ್ನ ಗೆಲುವಿನ ನಗೆ ಬೀರುವಂಥ ಸಾಧ್ಯತೆ ಕಾಂಗ್ರೆಸ್ಗೆ ಕೂಡ ನಿಚ್ಚಳವಾಗಿಯೇ ಇದೆ. ಒಟ್ಟೊಂದು ಚುನಾವಣಾ ರಂಗದಲ್ಲಿ ಒಂದಷ್ಟು ಕುತೂಹಲ ಸ್ವಾಭಾವಿಕವಾಗಿ ಇರಬೇಕಲ್ವ, ಇಲ್ಲಾಂದರೆ ಚುನಾವಣೆ ಕೂಡ ಮಜಾ ಇರುವುದಿಲ್ಲ. ಸೊ BJPಗೆ ಸುಲಭದ ದಾರಿ, ಕಾಂಗ್ರೆಸ್ಗೆ ಏನು ಕಷ್ಟದ ದಾರಿ ಅಲ್ಲ. ಆದರೆ ಒಟ್ಟು ಚುನಾವಣೆಗೆ ಒಂದಷ್ಟು ಟಫ್ ಫೈಟ್ ಕೊಡುವಂಥ ಲಕ್ಷಣಗಳು ಮಾತ್ರ ಇರುವಂಥದ್ದು. ಹಾಗಂತ ಅದೇನೋ ಕಾರ್ಯವಾಗಿ ಅದು ಜಾರಿಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಸ್, ಇವತ್ತು ಮಂಜುನಾಥ ಭಂಡಾರಿ ಅವರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ನಾಯಕರುಗಳು ಹರೀಶ್ ಕುಮಾರ್ ಅವರು, ಮಾಜಿ ಸಚಿವರಾಗಿರುವಂಥ B. ರಮನಾಥ್ ರೈ ಅವರು, ಜೊತೆಗೆ ಅಭಯಚಂದ್ರ ಜೈನ್ ಅವರು, ಆದಿಯಾಗಿ ಅನೇಕ ಮಂದಿ ನಾಯಕರು ಬಂದು ಇವತ್ತು ಜೊತೆಗೆ ಇದ್ದರು. ಅಂದರೆ ಐಕ್ಯತೆಯನ್ನು ತೋರಿಸಿದ್ದಾರೆ, ಪ್ರದರ್ಶನ ಮಾಡಿದ್ದಾರೆ. ಗೋಪಾಲ್ ಪೂಜಾರಿ ಅವರು, ಶಶಿ ಹೆಗ್ಡೆ ಅವರು, ಮೊಯ್ದೀನ್ ಭಾವ ಅವರು, ಶಕುಂತಲಾ ಶೆಟ್ಟಿ ಅವರು, ಆದಿಯಾಗಿ ಎಲ್ಲ ನಾಯಕರುಗಳು ಮಂಜುನಾಥ ಭಂಡಾರಿ ಅವರಿಗೆ ಸಾಥ್ ನೀಡಿದ್ದರು.